ನಮಸ್ಕಾರ ವೀಕ್ಷಕರೇ. ಅತಿಯಾದ ಆಸೆ ಮನುಷ್ಯನನ್ನ ಎಷ್ಟು ಕೆಳಮಟ್ಟಕ್ಕೆ ಇಳಿಸತ್ತೆ ಅನ್ನೋದಕ್ಕೆ ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿ ನಡೆದಿರೋ ಈ ಘಟನೆಯೇ ಸಾಕ್ಷಿ. ರಸ್ತೆ ಅಪಘಾತದಲ್ಲಿ ಜೀವ ಹೋಗಿ ಹೆಣವಾಗಿ ಬಿದ್ದಿದ್ದ ಮಹಿಳೆಯ ಮೈಮೇಲಿದ್ದ ಚಿನ್ನದ ಸರ, ಬಳೆ, ಉಂಗುರವನ್ನ ಕದ್ದಿದ್ದ ಪಾಪಿಯನ್ನ ಕೊಲ್ಲೂರು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಪಘಾತದ ಜಾಗದಲ್ಲಿ ಹೆಲ್ಪ್ ಮಾಡೋ ತರಹ ನಟಿಸಿ ಹೆಣದ ಮೇಲಿದ್ದ ಲಕ್ಷಾಂತರ ರೂಪಾಯಿ ಒಡವೆ ಪೀಕಿದ್ದ ಆ ಕಿಲಾಡಿ ಯಾರು? ಪೊಲೀಸರು ಆತನನ್ನ ಹೇಗೆ ಹಿಡಿದ್ರು? ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು ವೀಕ್ಷಕರೇ, ಘಟನೆ ನಡೆದಿರೋದು ಮೇ 17ರಂದು ಕೊಲ್ಲೂರಿನ ದಳಿ ಅನ್ನೋ ಜಾಗದಲ್ಲಿ. ಅಲ್ಲಿ ನಡೆದಿದ್ದ ಒಂದು ಭೀಕರ ರೋಡ್ ಆಕ್ಸಿಡೆಂಟ್ನಲ್ಲಿ ಕೇರಳ ಮೂಲದ 2 ಮಹಿಳೆಯರು ಸ್ಪಾಟ್ನಲ್ಲೇ ಪ್ರಾಣ ಬಿಟ್ಟಿದ್ರು. ಆದರೆ ಈ ಕರುಣಾಜನಕ ಪರಿಸ್ಥಿತಿಯಲ್ಲೂ ಕಲ್ಯಾಣಿ ಗುಡ್ಡೆಯ ಹೇಮಂತ್ ಅನ್ನೋ ವ್ಯಕ್ತಿ ಕಣ್ಣು ಆ ಮೃತ ಮಹಿಳೆಯ ಮೈಮೇಲಿದ್ದ ಚಿನ್ನದ ಒಡವೆಗಳ ಮೇಲೆ ಬಿದ್ದಿದೆ. ಜನರೆಲ್ಲ ಅಪಘಾತದ ಗಾಬರಿಯಲ್ಲಿದ್ದಾಗ ಈತ ಸದ್ದಿಲ್ಲದೆ ಶವದ ಮೇಲಿದ್ದ ಒಡವೆಗಳನ್ನ ಕದ್ದು ಎಸ್ಕೇಪ್ ಆಗಿದ್ದ. ಆಮೇಲೆ ಶವದ ಮೇಲಿದ್ದ ಒಡವೆಗಳು ಮಿಸ್ ಆಗಿರೋದನ್ನ ಗಮನಿಸಿದ ಶ್ರೀಕುಮಾರ್ ಅನ್ನೋರು ಕೊಲ್ಲೂರು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪ್ರಕರಣ ದಾಖಲಾಗುತ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಕೊಲ್ಲೂರು ಪಿಎಸ್ಐ ವಿನಯ ಎಂ ಕೊರಲಹಳ್ಳಿ ನೇತೃತ್ವದ ಟೀಮ್ ತನಿಖೆ ಶುರು ಮಾಡುತ್ತೆ. ಆಗ ಪೊಲೀಸರಿಗೆ ಹೆಲ್ಪ್ ಆಗಿದ್ದು ಸಾರ್ವಜನಿಕರು ಆ ಟೈಮ್ನಲ್ಲಿ ತೆಗೆದಿದ್ದ ಫೋಟೋಗಳು ಮತ್ತು ಲೋಕಲ್ ಸಿಸಿಟಿವಿ ಫುಟೇಜ್. ಫೋಟೋ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಆರೋಪಿ ಹೇಮಂತನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಆತನಿಂದ 3.910 ಗ್ರಾಂನ ಉಂಗುರ, 3.450 ಗ್ರಾಂನ ಬಳೆ ಹಾಗೂ 7.160 ಗ್ರಾಂ ತೂಕದ ಚಿನ್ನದ ಸರ ಸೇರಿದಂತೆ ಒಟ್ಟು 2,07,000 ರೂಪಾಯಿ ಮೌಲ್ಯದ ಗೋಲ್ಡ್ ರಿಕವರಿ ಮಾಡಿದ್ದಾರೆ. ಸದ್ಯಕ್ಕೆ ಆರೋಪಿ ಜೈಲು ಪಾಲಾಗಿದ್ದಾನೆ. ಕಷ್ಟದಲ್ಲಿದ್ದವರಿಗೆ ಹೆಲ್ಪ್ ಮಾಡೋದು ಬಿಟ್ಟು ಹೆಣದ ಮೈಮೇಲಿನ ಚಿನ್ನ ಕದ್ದಿರೋ ಈ ವಿಕೃತ ಬುದ್ಧಿಯ ಕಳ್ಳನಿಗೆ ಯಾವ ತರಹದ ಶಿಕ್ಷೆ ಆಗ್ಬೇಕು? ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ.